ಮದ್ದೂರು ಗಣೇಶೋತ್ಸವ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ನಡೆಸಿದ್ದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕಡಬದಲ್ಲಿ ಪ್ರತಿಭಟನೆ ನಡೆಯಿತು. ಮದ್ದೂರಿನಲ್ಲಿ ಗಣೇಶೋತ್ಸವ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿ ಗಲಭೆ ಸೃಷ್ಟಿಸಿದ ಘಟನೆಯನ್ನ ಖಂಡಿಸಿ ಕಡಬ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕಡಬಪೇಟೆಯ ಮುಖ್ಯ ರಸ್ತೆಯ ಪಂಜಾ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಮುಖಂಡ ಡಾ ಸುರೇಶ್ ಕುಮಾರ್ ಅವರು ಮಾತನಾಡಿ, ನಮ್ಮ ಶ್ರದ್ಧೆಯ ಗಣೇಶೋತ್ಸವ ಮೆರವಣಿಗೆಗೆ ವ್ಯವಸ್ಥಿತ ಸಂಚು ನಡೆಸಿ ಕಲ್ಲು ತೂರಾಟ ಮಾಡಿದ್ದಾರೆ. ನಮಗೆ ಸೌಹಾರ್ದತೆಯ ಪಾಠ ಮಾಡುವವರು ಕಲ್ಲೆಸೆದ ಪುಂಡರ ವಿರುದ್ಧ ಧ್ವನಿ ಎತ್ತಬೇಕು ಎಂದು ಆಗ್ರಹಿಸಿದರು. ಧಾರ್ಮಿಕವಾದಂತ ನಾವೆಲ್ಲರೂ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇರುವಂತಹ ಶ್ರೀ ಗಣೇಶನ ಸಾರ್ವಜನಿಕ ಗಣೇಶೋತ್ಸವದ ವಿಸರ್ಜನೆಯ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೀತದೆ ಅಂದ್ರೆ ಇದಕ್ಕೆ ಏನು ಅರ್ಥ ಅಂತ ನಾವು ತಿಳ್ಕೊಳ್ಬೇಕು. ಇಡೀ ದೇಶದಲ್ಲಿ ಹಿಂದೂಗಳಿಗೆ ಸಾಮರಸ್ಯತೆಯ, ಶಾಂತಿಯ, ತಾಳ್ಮೆಯ ಪಾಠ ಹೇಳ್ಕೊಳ್ತಾ ಇದೆ. ಅದೇ ಶಾಂತ ರೀತಿಯಾಗಿ ಅಂತ ನಮ್ಮ ದೇವರ ಒಂದು ಮೆರವಣಿಗೆ ಹೋಗ್ತಾ ಇದೆ. ಅದಕ್ಕೆ ಯಾವುದೋ ಪ್ರಾರ್ಥನಾ ಕೇಂದ್ರದಿಂದ, ಮಸೀದಿಯಿಂದ ಕಲ್ಲು ಹೊಡೆಯಲಾಗ್ತದೆ. ಇದಕ್ಕೆ ಏನು ಹೇಳಬೇಕು? ನಮಗೆ ಶಾಂತಿಯ ಪಾಠ ಹಾಗಾದ್ರೆ ಹಿಂದೂಗಳಿಗೆ ಮಾತ್ರ ಹೇಳುವಂತದ್ದ? ಆ ಪುಂಡರು ಯಾರು ಕಲ್ಲು ಹೊಡೆದಿದ್ದಾರೆ, ಈ ಕಾರ್ಯಕ್ರಮಕ್ಕೆ ತೊಂದರೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ, ಅವರಿಗೆ ಬುದ್ಧಿ ಹೇಳುವಂತ ನರ ಶಕ್ತಿ ಯಾರಲ್ಲಿ ಇಲ್ವಾ? ಈ ಸರ್ಕಾರದಲ್ಲಿ ಇಲ್ವಾ? ಆಡಳಿತದಲ್ಲಿ ಇರೋರಿಗಿಲ್ವಾ? ನಾನು ಕೇಳ್ತೇನೆ, ಮುಸಲ್ಮಾನ ಸಮಾಜದ ಯಾರು ಪ್ರಮುಖರಿದ್ದೀರಿ, ಆ ಕಡಬದ ಪ್ರಮುಖರಿಗೂ ಕೇಳ್ತೇನೆ, ಎಲ್ಲ ಮುಸಲ್ಮಾನ ನಾಯಕರು ಯಾರಿದ್ದೀರಿ ನಿಮಗೂ ಒಂದು ಕೇಳ್ತೇನೆ ನಾನು, ಅಂತ ಪುಂಡರನ್ನು ನಿಗ್ರಹಿಸಲಿಕ್ಕೆ ನಿಮಗೆ ಸಾಧ್ಯ ಆಗುವುದಿಲ್ವಾ? ಅವ ನಮ್ಮವ ಅಂತ ಯಾರೋ ಪೋಖರಿ ಇದ್ದವನಿಗೆ ನೀವು ಯಾಕೆ ಆಶ್ರಯವನ್ನು ಕೊಡ್ತೀರಿ? ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಕೆ. ಶಿವರಾಮ್ ಶೆಟ್ಟಿ, ಹಿಂದೂ ಮುಖಂಡರಾದ ರವಿರಾಜ್ ಶೆಟ್ಟಿ ಕಡಪ, ಕಡ್ಯ ವಾಸುದೇವ್ ಭಟ್, ಜಯಂತ್ ಕಲ್ಲುಗುಡ್ಡೆ, ಪ್ರಮೋದ್ ರೈ ನಂದಗುರಿ, ಪ್ರಮೀಳಾ ಲೋಕೇಶ್, ಸತ್ಯನಾರಾಯಣ ಹೆಗ್ಡೆ ನಡುಮಜಲು, ಸೀತಾರಾಮ್ ಗೌಡ ಪಸವಳಿಗೆ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಬಳಿಕ ಕಡಬ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ. Home or office, you can get the furniture according to your imagination and color combination from Tamam Furniture World. Best quality at affordable price. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore.